ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷವನ್ನು ಸರ್ವ ರೀತಿಯಿಂದ ಬೆಳೆಸುವ ಪ್ರಯತ್ನ ಮಾಡುತ್ತೇನೆ ಎಂದು ಬಂಟ್ವಾಳದ ಹಿರಿಯ ಕಾಂಗ್ರೆಸ್ ರಾಜಕಾರಣಿ ಮಾಜಿ ಸಚಿವ ರಮಾನಾಥ್ ರೈ ಹೇಳಿದ್ದಾರೆ. ಬೀಸರೋಡ್ನ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಮಾಹಿತಿಯನ್ನು ನೀಡಿದರು. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮಾಡಿದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಇಲ್ಲಿ ಯಾರು ಮಾಡಿಲ್ಲ. ಕಳಂಕರಹಿತ ರಾಜಕೀಯ ಮಾಡಿದ್ದೇನೆ. ರಮಾನಾಥ್ ರೈ ಅವರಿಗೆ ವಯಸ್ಸಾಗಿದೆ ಎಂದು ಅಪಪ್ರಚಾರ ಮಾಡಿ ನನ್ನನ್ನು ಸೋಲಿಸಿದ್ದಾರೆ. ಇಂಥ ಅನೇಕ ಅಪಪ್ರಚಾರಗಳ ಬಗ್ಗೆ ನನಗೆ ನೋವಿದೆ. ಬಿಜೆಪಿಯ ಇಂತಹ ಅಪಪ್ರಚಾರಗಳ ನಡುವೆ ನನ್ನ ಪಕ್ಷದಿಂದ ಕೂಡ ದುರುದ್ದೇಶಪೂರ್ವಕ ಅಪಪ್ರಚಾರಗಳು ನಡೆದಿವೆ. ಇಂಥವರು ಕಾರ್ಯಕರ್ತರಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವ್ಯವಹಾರದಲ್ಲಿ ಕೂಡ ಅದು ಸಿಮೆಂಟ್ ಕಂಪನಿ ಹೋಗ್ತಕ್ಕಂಥ ಮಣ್ಣು ಬಾಕ್ಸೈಟ್ ಇದರ ಒಂದು ವ್ಯಾಪಾರದ ವಿಚಾರವಾಗಿರ್ಬೋದು. ನಾನು ಒಬ್ಬ ಸಮಾಜ ಸೇವೆ ಮಾತ್ರ ನನ್ನ ಕಸುಬಾಗಿತ್ತು. ಸಮಾಜ ಸೇವೆ ನನ್ನ ಕಸುಬು. ನೀವು ಯಾವ ಮೂಲದಲ್ಲಿ ನೀವು ನನ್ನನ್ನು ತಿಳ್ಕೊಳ್ಳಿ. ನನ್ನ ಇಲ್ಲಿವರೆಗಿನ ಜೀವನ ಬಹುಶಃ ನನ್ನ ಕಸುಬೇ ಸಮಾಜ ಸೇವೆ. ನನ್ನ ಕಸುಬು ಸಮಾಜ ಸೇವೆ. ನಾನು ಎಲ್ಲಿಂದಲೇ ಓಟಿಗೆ ಬಂಟ್ವಾಳಕ್ಕೆ ಬಂದಿಲ್ಲ. ನಾವು ನಮ್ಮ ಕಸುಬು ಎಲ್ಲಿ ಏನಂತಂದರೆ ಸಮಾಜ ಸೇವೆ ನಮ್ಮ ಕಸುಬು. ಕೆಲವು ಜನ ಕಸುಬಿನ ಹೆಸರಲ್ಲಿ ವ್ಯಾಪಾರಕ್ಕೆ ಬಂದವರಿದ್ದಾರೆ. ಬಹುಶಃ ಮುಂದಿನ ದಿವಸಗಳು ಬಹುಶಃ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಅದರ ನಿಯಂತ್ರಣದ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ತೀವಿ ವಿಚಾರ